56 ವರ್ಷದ ಹರೀಶ್ ಕುಮಾರ್ ಮತ್ತು 55 ವರ್ಷದ ಆನಂದ್ ಎಂದಿನಂತೆ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರ ಇರುವ ರೈಲ್ವೆ ಟ್ರ್ಯಾಕ್ ಬಳಿ ವಾಕಿಂಗ್ ಮಾಡಲು ಹೋದಾಗ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಯಾವುದೋ ಒಂದು ಹಳೆ ಬಟ್ಟೆ ಬಿದ್ದಿರುವ ಹಾಗೆ ಅವರಿಗೆ ಕಾಣಿಸುತ್ತದೆ. ಯಾವುದಕ್ಕೂ ಹತ್ತಿರ ಹೋಗಿ ನೋಡಿದಾಗ ಆನಂದ್ ಮತ್ತು ಹರೀಶ್ ಇಬ್ಬರು ಬೆಚ್ಚಿ ಬಿದ್ದಿದ್ದರು. ಅದರಲ್ಲೂ ಹರೀಶ್ಗೆ ದೊಡ್ಡ ಆಘಾತವೇ ಆಗಿತ್ತು. ಕಾರಣ ಹತ್ತಿರ ಹೋಗಿ ನೋಡಿದಾಗ ಸುತ್ತಮುತ್ತ ರಕ್ತ ಹರಿದಿತ್ತು. ಹಾಗೂ ಇನ್ನೂ ಹತ್ತಿರ ಹೋಗಿ ನೋಡಿದಾಗ ಸರಿಸುಮಾರು 24ರಿಂದ 26 ವರ್ಷದ ಒಬ್ಬ ಹೆಂಗಸಿನ ದೇಹ ಅಲ್ಲಿತ್ತು. ಆಮೇಲೆ ಗಮನವಿಟ್ಟು ನೋಡಿದಾಗ ಅದು ಬೇರೆ ಯಾರು ಅಲ್ಲ, ಹರೀಶ್ ತಂಗಿ ಸಂಧ್ಯಾಳದಾಗಿತ್ತು. ಇದನ್ನು ನೋಡಿದಂತಹ ಹರೀಶ್ ಅಲ್ಲಿಯೇ ಮೂರ್ಛೆ ಹೋಗಿ ಬಿದ್ದಿದ್ದರು. ಆಮೇಲೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಕೂಡ ಶಾಕ್ ಆಗಿ ಹೋಗಿದ್ದರು. ಆಮೇಲೆ ಆ ಮೃತ ದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ದಾರೆ. ಇದೊಂದು ಆತ್ಮಹತ್ಯೆ ಕೇಸ್ ಎಂದು ತನಿಖೆಯಿಂದ ಬಯಲಾಗಿತ್ತು. ಆದ್ರೆ ಸಂಧ್ಯಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡಳು ಅನ್ನುವ ವಿಷಯ ಅವಳು ಬರೆದಿಟ್ಟ ಡೆತ್ ನೋಟ್ 2 ದಿವಸಗಳ ನಂತರ ಅವಳ ಆಫೀಸಿನ ಕಬರ್ಡ್ ನಲ್ಲಿ ದೊರಕಿತ್ತು. ಇದಕ್ಕೆ ಮುಖ್ಯ ಕಾರಣ ಅವಳು ಕೆಲಸ ಮಾಡುತ್ತಿದ್ದ ಆಫೀಸ್ ನಲ್ಲಿ ಇದ್ದಂತಹ ಪ್ರೆಷರ್ ಮತ್ತು ಸ್ಟ್ರೆಸ್ ಆಗಿತ್ತು. ಆಗಾಗ ಅವಳು ತನ್ನ ಅಣ್ಣನ ಬಳಿಯೂ ಕೂಡ ಹೇಳಿಕೊಂಡಿದ್ದಳು. ಆದ್ರೆ ದಿಢೀರಂತ ಇಂಥ ನಿರ್ಧಾರ ಅವಳು ತೆಗೆದುಕೊಳ್ಳುತ್ತಾಳೆ ಅಂತ ಯಾವತ್ತೂ ಕೂಡ ಅವರ ಅಣ್ಣ ಅಂದುಕೊಂಡಿರಲಿಲ್ಲ. ಆದ್ರೆ ಒತ್ತಡದ ನಡುವೆ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಷಯ ಬಯಲಾಗಿತ್ತು. ಹೌದು ಸ್ನೇಹಿತರೆ, ಇಂದಿನ ಯುಗದಲ್ಲಿ ಒತ್ತಡ ಎಂಬ ಪದವು ಪ್ರತಿಯೊಬ್ಬರ ಜೀವನದಲ್ಲಿ ಅವಿಭಾಜ್ಯ ಭಾಗವಾಗಿದೆ. ಕೆಲಸದ ಒತ್ತಡ, ಮನೆಯ ಒತ್ತಡ, ಸಾಮಾಜಿಕ ಒತ್ತಡ, ಓದುವ ಒತ್ತಡ, ಲವ್ ಪ್ರೀತಿಯ ಒತ್ತಡ, ಸೋಷಿಯಲ್ ಮೀಡಿಯಾ ಒತ್ತಡ, ಹೊಟ್ಟೆ ಕಿಚ್ಚಿನ ಒತ್ತಡ ಮತ್ತು ಕೆಲವೊಮ್ಮೆ ನಮ್ಮದೇ ಮನಸ್ಸಿನ ಮತ್ತು ವಯಸ್ಸಿನ ಒತ್ತಡ, ಇವೆಲ್ಲವೂ ನಮ್ಮ ಜೀವನದ ಸಮತೋಲನವನ್ನೇ ಹಾಳು ಮಾಡುತ್ತಿವೆ, ನಮ್ಮ ಲೈಫ್ ಅನ್ನೇ ಹಾಳು ಮಾಡುತ್ತಿವೆ. ಆದ್ರೆ ಒತ್ತಡ ಸ್ವಲ್ಪ ಮಟ್ಟಿಗೆ ಇದ್ದರೆ ಅದು ಪ್ರೇರಣೆಯಾಗಿ ಕೆಲಸ ಮಾಡುತ್ತದೆ. ಆದ್ರೆ ಹೆಚ್ಚು ಆದ್ರೆ ಅದು ದೇಹ, ಮನಸ್ಸು ಮತ್ತು ಜೀವನದ ಮೇಲೆ ಭಾರಿ ಪರಿಣಾಮವನ್ನೇ ಬೀರುತ್ತದೆ ಅಂತ ಇತ್ತೀಚಿನ ಒಂದು ವರದಿ ಕೂಡ ಹೇಳುತ್ತದೆ. ಅಷ್ಟಕ್ಕೂ ಈ ಒತ್ತಡ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಒತ್ತಡವು ಮಾನಸಿಕ ಮತ್ತು ದೈಹಿಕ ಪ್ರತಿಕ್ರಿಯೆ ಆಗಿದ್ದು, ನಾವು ಅಪಾಯ ಅಥವಾ ಒತ್ತಡದ ಪರಿಸ್ಥಿತಿ ಎದುರಿಸಿದಾಗ ಮೆದುಳು ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತದೆ. ಇದರ ಪರಿಣಾಮ ಹೃದಯದ ಬಡಿತ ಹೆಚ್ಚುತ್ತದೆ, ಉಸಿರಾಟ ವೇಗವಾಗುತ್ತದೆ, ತಕ್ಷಣವೇ ನಾವು ಬೆವರಲು ಪ್ರಾರಂಭಿಸುತ್ತೇವೆ, ರಕ್ತದ ಒತ್ತಡ ಏರಿಳಿತ ಕಾಣುತ್ತದೆ. ಈ ಪ್ರಕ್ರಿಯೆ ದೇಹವನ್ನ ಯುದ್ಧ ಹಾಗೂ ಅಥವಾ ಓಡುವ ಸ್ಥಿತಿಗೆ ತಂದು ತಲುಪಿಸುತ್ತವೆ. ವಿಜ್ಞಾನಿಗಳ ಪ್ರಕಾರ ಇದನ್ನ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರೆಯುತ್ತಾರೆ. ಒತ್ತಡದಲ್ಲಿಯೂ ಕೂಡ ಹಲವಾರು ಪ್ರಕಾರಗಳಿವೆ. ಸ್ವಲ್ಪ ಕಾಲದ ಒತ್ತಡ, ಇದನ್ನ ಅಕ್ಯೂಟ್ ಸ್ಟ್ರೆಸ್ ಅಂತ ಕರೆಯುತ್ತಾರೆ. ಸಣ್ಣ ಸಮಸ್ಯೆಗಳಿಗೆ ತಾತ್ಕಾಲಿಕ ಪ್ರತಿಕ್ರಿಯೆಯನ್ನ ಅಕ್ಯೂಟ್ ಸ್ಟ್ರೆಸ್ ಅನ್ನುತ್ತಾರೆ. ಉದಾಹರಣೆಗೆ ಪರೀಕ್ಷೆಯ ಮುನ್ನ ಬರುವಂತಹ ಒಂದು ಒತ್ತಡ, ಇಂಟರ್ವ್ಯೂ ಕೊಡುವ ಮೊದಲು ಬರುವಂತಹ ಒತ್ತಡ, ಇದನ್ನ ಅಕ್ಯೂಟ್ ಸ್ಟ್ರೆಸ್ ಅಂತ ಕರೆಯುತ್ತಾರೆ. ಇದು ಸ್ವಲ್ಪ ಕಾಲದವರೆಗೆ ಮಾತ್ರ ಇರುತ್ತದೆ. ಯಾವಾಗ ಆ ಒಂದು ಘಟನೆ ಮುಗಿದು ಹೋಗುತ್ತದೆಯೋ ಒತ್ತಡ ಕಡಿಮೆ ಆಗಿ ಹೋಗುತ್ತದೆ. ನೀವು ಕೂಡ ಇದನ್ನ ಅನುಭವಿಸಿರಬಹುದು. ಪರೀಕ್ಷೆಗೆ ಹೋಗುವಾಗ ನಿಮ್ಮಲ್ಲಿ ಆಗುವ ಹಾರ್ಮೋನಿಕ್ ಚೇಂಜ್ಗಳು ನಿಮ್ಮ ಮೇಲೆ ಒತ್ತಡವನ್ನು ತರುತ್ತವೆ. ಇಂಟರ್ವ್ಯೂ ಫೇಸ್ ಮಾಡುವ ಮೊದಲು ನಿಮಗೆ ಆಗುವ ಅನುಭವ ನಿಮ್ಮಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತವೆ. ಅದೇ ರೀತಿ ಪರೀಕ್ಷೆಯ ಪರಿಣಾಮವನ್ನ ಕೂಡ ನೋಡುವ ಮೊದಲು ನಿಮ್ಮಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತವೆ. ಹೆಚ್ಚಾಗಿ ನೀವು ಕ್ರಿಕೆಟ್ ಮ್ಯಾಚ್, ಅದರಲ್ಲೂ ಫೈನಲ್ ಓವರ್ಗಳನ್ನ ನೋಡುವಾಗ ನಿಮ್ಮಲ್ಲಿಯೂ ಕೂಡ ಈ ರೀತಿಯ ಅಕ್ಯೂಟ್ ಸ್ಟ್ರೆಸ್ ಕಾಣಬಹುದಾಗಿದೆ. ಒಂದು ಸಾರಿ ಮ್ಯಾಚ್ ಮುಗಿದ ಮೇಲೆ ಆ ಸ್ಟ್ರೆಸ್ ಅಥವಾ ಒತ್ತಡ ಕೂಡ ಇರುವುದಿಲ್ಲ. ಇನ್ನು ದೀರ್ಘಕಾಲದ ಒತ್ತಡ, ಇದನ್ನ ಕ್ರೋನಿಕ್ ಸ್ಟ್ರೆಸ್ ಅನ್ನುತ್ತಾರೆ. ದೀರ್ಘಕಾಲದ ಒತ್ತಡ ಹೆಚ್ಚಾಗಿ ಮಾನಸಿಕ ಒತ್ತಡವಾಗಿರುತ್ತದೆ. ಇದು ಮನೋಭಾವ, ಆರೋಗ್ಯ ಹಾಗೂ ಸಂಬಂಧದ ಮೇಲೆ ವಿಪರೀತ ಗಂಭೀರ ಪರಿಣಾಮಗಳನ್ನ ಬೀರುತ್ತವೆ. ಉದಾಹರಣೆಗೆ ನೀವೇನಾದರೂ ಲವ್ ಅಲ್ಲಿದ್ದರೆ, ಲವ್ ಫೇಲ್ಯೂರ್ ಆಗಿದ್ದರೆ, ಅದೇ ರೀತಿ ಗಂಡ ಹೆಂಡತಿಯ ಸಂಬಂಧ ನಡುವೆ ಬಿರುಕು ಬಿದ್ದಾಗ ಇಂತಹ ಒತ್ತಡಗಳನ್ನ ನಾವು ದೀರ್ಘಕಾಲದವರೆಗೆ ಅನುಭವಿಸುತ್ತೇವೆ. ಉದಾಹರಣೆಗೆ ಹೆಂಡತಿ ನಿಮಗೇನಾದರೂ ಧೋಖಾ ಮಾಡಿದ್ದರೆ, ನಿಮಗೇನಾದರೂ ಮೋಸ ಮಾಡುತ್ತಿದ್ದರೆ, ಬೇರೆ ಗಂಡಸನ ಜೊತೆ ಓಡಾಡುತ್ತಿದ್ದರೆ ಆ ಒತ್ತಡ ನಿರಂತರವಾಗಿ ಇರುತ್ತದೆ. ಎಲ್ಲಿಯವರೆಗೆ ಅಂದ್ರೆ ಆ ಒಂದು ಸಂಬಂಧ ಮುರಿದು ಬೀಳುವುದಿಲ್ಲವೋ ಅಲ್ಲಿಯವರೆಗೆ ಆ ಒತ್ತಡ ಇದ್ದೇ ಇರುತ್ತದೆ. ಇನ್ನು ಮೂರನೆಯದು ಹಿತಕರ ಒತ್ತಡ. ಇದು ವ್ಯಕ್ತಿಯನ್ನ ಉತ್ತಮವಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಉದಾಹರಣೆಗೆ ಗುರಿ ತಲುಪುವ ಒತ್ತಡ ಅಂದ್ರೆ ನೀವೇನಾದ್ರೂ ಯಾವುದೋ ಒಂದು ಕನಸನ್ನ ಕಂಡಿದ್ದರೆ, ಯಾವುದೋ ಒಂದು ಆಸೆಯನ್ನ ನಿಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡಾಗ ಅಥವಾ ಯಾವುದೋ ಒಂದು ಕನಸನ್ನ ನನಸು ಮಾಡಲು ನೀವು ಪಡುತ್ತಿರುವ ಕಷ್ಟ, ಅದು ಕೆಲವೊಮ್ಮೆ ನಿಮಗೆ ಹಿತಕರವಾದಂತಹ ಸ್ಟ್ರೆಸ್ ಅನ್ನು ತರುತ್ತವೆ. ಯಾಕಂದ್ರೆ
ಅಂದ್ರೆ ನಾಳೆ ನೀವು ಒಂದಿಲ್ಲ ಒಂದು ದಿವಸ ನೀವು ಕಂಡಂತ ಕನಸು ನನಸಾಗಬಹುದು, ನೀವು ಆಸೆ ಪಟ್ಟ ವಿಷಯ ನಿಮಗೆ ಸಿಗಬಹುದು, ಅಥವಾ ನೀವು ಇಷ್ಟಪಟ್ಟ ಹುಡುಗಿ ನಿಮಗೆ ದೊರಕಬಹುದು, ಅಥವಾ ನೀವು ಇಷ್ಟಪಟ್ಟಂತಹ ಕೆಲಸ ನಿಮಗೆ ಸಿಗಬಹುದು. ಇದು ಒಂದು ಸ್ಟ್ರೆಸ್ ಆಗಿರುತ್ತದೆ. ಆದ್ರೆ ಇದೊಂದು ಹಿತಕರವಾದಂತಹ ಸ್ಟ್ರೆಸ್ ಅಂದ್ರೆ ಒತ್ತಡ ಇರುತ್ತದೆ. ಇನ್ನು ಅಹಿತಕರ ಒತ್ತಡ, ಇದನ್ನ ನಾವು ಡಿಸ್ಟ್ರೆಸ್ ಅನ್ನುತ್ತೇವೆ. ಈ ಒತ್ತಡದಿಂದ ಮಾನಸಿಕ ಆರೋಗ್ಯ ಹದಗೆಟ್ಟಿ ವ್ಯಕ್ತಿ ಆತಂಕ, ಖಿನ್ನತೆ ಅನುಭವಿಸುತ್ತಾನೆ. ಕೆಲವೊಮ್ಮೆ ಇದರಿಂದ ಹುಚ್ಚರಾಗುವ ಸಂದರ್ಭ ಕೂಡ ಇರುತ್ತದೆ. ಇದನ್ನೇ ಡಿಸ್ಟ್ರೆಸ್ ಅನ್ನುತ್ತಾರೆ. ಜಗತ್ತಿನಾದ್ಯಂತ ಸರಿಸುಮಾರು 75% ಜನರು ದಿನನಿತ್ಯ ಒತ್ತಡದಿಂದಲೇ ಬಳಲುತ್ತಾರೆ. ಒತ್ತಡವು ಹೃದಯ ರೋಗಗಳ ಪ್ರಮುಖ ಕಾರಣವೆಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಹೇಳುತ್ತದೆ. ಮಾನವ ದೇಹದಲ್ಲಿ ಒತ್ತಡದಿಂದ ಕೋರ್ಟಿಸೋಲ್ ಎಂಬ ಹಾರ್ಮೋನ್ ಅಧಿಕ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ಹಾಗೂ ನಮ್ಮ ಮನೋಬಲವನ್ನು ಕೂಡ ಕುಗ್ಗಿಸುತ್ತದೆ. ಜೀವನದ ಪ್ರಾರಂಭದಲ್ಲಿ ಅಂದ್ರೆ ಬಾಲ್ಯದಲ್ಲಿ ಅನುಭವಿಸುವ ತೊಂದರೆಗಳು ವಯಸ್ಕರ ಜೀವನದಲ್ಲಿ ಖಿನ್ನತೆಯ ಸಾಧ್ಯತೆಯನ್ನ ಹೆಚ್ಚಿಸುತ್ತವೆ. ಒತ್ತಡದಿಂದ ಕೂದಲು ಉದುರುವುದು, ತೂಕ ಏರುವುದು ಅಥವಾ ಕಡಿಮೆ ಆಗುವ ಸಂಭವ ಕೂಡ ಇರುತ್ತದೆ. ನಗುವು ಒತ್ತಡವನ್ನ ಕಡಿಮೆ ಮಾಡುವ ಅತ್ಯುತ್ತಮ ಔಷಧಿ ಎಂದು ವಿಜ್ಞಾನಿ ಕೂಡ ಹೇಳುತ್ತಾರೆ. ನಗು ಎಂಡಾರ್ಫಿನ್ ಎಂಬ ಹಾರ್ಮೋನ್ ಅನ್ನ ಕೂಡ ಬಿಡುಗಡೆ ಮಾಡುತ್ತದೆ. 60% ಕಚೇರಿ ನೌಕರರು ತಮ್ಮ ಕೆಲಸದಲ್ಲಿ ಒತ್ತಡವನ್ನ ಅನುಭವಿಸುತ್ತಾರೆ ಎನ್ನುವ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಒತ್ತಡದಿಂದ ನಿದ್ರೆಯ ಸಮಸ್ಯೆ ಅಂದ್ರೆ ಇನ್ಸೋಮನಿಯಾ ಉಂಟಾಗುವ ಸಾಮಾನ್ಯ ಒಂದು ಪ್ರಕ್ರಿಯೆಯಾಗಿದೆ. ನೀವು ಕೂಡ ಒತ್ತಡದಲ್ಲಿದ್ದಾಗ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಆ ಒಂದು ಸಂಗತಿಯನ್ನೇ ಯಾವಾಗಲೂ ನೆನೆಯುತ್ತಾ ನಿದ್ದೆಯನ್ನ ಕಳೆದುಕೊಳ್ಳುವ ಪ್ರಸಂಗ ನೀವು ಕೂಡ ಕಾಣಬಹುದು. ಇಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ನಿದ್ದೆ ಕೂಡ ಎಷ್ಟೋ ಜನಕ್ಕೆ ಬರೋದಿಲ್ಲ. ಪ್ರಾಣಿಗಳಲ್ಲಿಯೂ ಸಹ ಒತ್ತಡ ಕಂಡು ಬರುತ್ತದೆ ಅಂತ ಪಶು ವೈದ್ಯರು ನಾಯಿಗಳು ಮತ್ತು ಬೆಕ್ಕುಗಳನ್ನ ಒತ್ತಡದ ಲಕ್ಷಣಗಳನ್ನ ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ವಿಶ್ವಾದ್ಯಂತ ಮಹಿಳೆಯರು ಪುರುಷರಿಗಿಂತ 20% ಹೆಚ್ಚು ಒತ್ತಡವನ್ನ ಅನುಭವಿಸುತ್ತಾರೆ ಎನ್ನುವ ಮಾಹಿತಿ ಇದೆ. ಒತ್ತಡದಿಂದ ತಲೆನೋವು, ತಲೆ ಸುತ್ತುವುದು, ಅತಿಯಾದ ಚಿಂತೆ ಅಥವಾ ಕೋಪ, ನಿದ್ರೆ ಬಾರದಿರುವುದು, ಆಹಾರದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಗಮನ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುವುದು, ಹೃದಯದ ಬಡಿತ ವೇಗವಾಗುವುದು, ದೇಹದ ನೋವು, ಕುಂಠಿತ ಭಾವನೆ ಉಂಟಾಗುವುದು ಇವು ಒತ್ತಡದ ಲಕ್ಷಣಗಳಾಗಿವೆ. ಒತ್ತಡ ಕೇವಲ ಮನಸ್ಸಿನ ವಿಷಯ ಅಲ್ಲ, ಇದು ದೇಹದ ಪ್ರತಿಯೊಂದು ವ್ಯವಸ್ಥೆ ಮೇಲೆ ವಿಪರೀತ ಪರಿಣಾಮ ಬೀರುತ್ತದೆ. ಅದರಲ್ಲೂ ಹೆಚ್ಚಾಗಿ ಹೃದಯದ ಮೇಲೆ ರಕ್ತದ ಒತ್ತಡ ಹೆಚ್ಚಿಸಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಚರ್ಮದ ಮೇಲೆ ಕೂಡ ಇದರ ವಿಪರೀತ ಪರಿಣಾಮ ಬೀರುತ್ತವೆ. ಇದರಿಂದ ಮೊಡವೆ, ಚರ್ಮದ ಒಣತನ ಹೆಚ್ಚಾಗುತ್ತದೆ. ಮೇಲಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ. ಇದರಿಂದ ಸೋಂಕುಗಳ ಪ್ರಮಾಣ ಹೆಚ್ಚಾಗುತ್ತದೆ. ಮೆದುಳಿನ ಮೇಲೆ ನೆನಪು, ನಿರ್ಧಾರ ಶಕ್ತಿ ಮತ್ತು ಸೃಜನಾತ್ಮಕ ಮೇಲೆ ವಿಪರೀತ ಪರಿಣಾಮ ಬೀರುತ್ತದೆ. ಇದರಿಂದ ಮನುಷ್ಯ ಯಾವಾಗಲೂ ಸಿಟ್ಟಿನಲ್ಲಿದ್ದು ಕಂಡವರ ಮೇಲೆ ಕೋಪಗೊಳ್ಳುವುದು, ಬೈಯುವುದು ಇದರಿಂದ ಪ್ರಾರಂಭವಾಗುತ್ತದೆ. ಹೀಗಾಗಿ ನೀವು ಮನೆಯಲ್ಲಿ ಹೆಚ್ಚಾಗಿ ತಂದೆಗಳು ಅಂದ್ರೆ ನಿಮ್ಮ ಅಪ್ಪಂದಿರು ಹೆಚ್ಚಾಗಿ ಕೋಪದಲ್ಲಿರಲು ಕಾರಣ ಈ ಸ್ಟ್ರೆಸ್ಸೇ ಮುಖ್ಯವಾಗಿರುತ್ತದೆ. ಯಾವಾಗಲೂ ವ್ಯಾಪಾರದ ಸ್ಟ್ರೆಸ್ ಅಂದ್ರೆ ಒತ್ತಡ, ಕಚೇರಿಯ ಒತ್ತಡ, ಮನೆಗೆ ಬಂದಾಗಲೂ ಕೂಡ ಅದೇ ಸ್ಟ್ರೆಸ್ ಅಲ್ಲಿದ್ದಾಗ ನೀವು ಏನಾದರೂ ಹೋಗಿ ಅವರನ್ನ ಮಾತನಾಡಿದಾಗ ಹೆಚ್ಚಾಗಿ ನಿಮಗೆ ಅವರು ಬೈಯುವುದುಂಟು ಅಥವಾ ಕೋಪ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಹೀಗಾಗಿ ಅವರ ಮನಸ್ಸನ್ನ ಅರಿತುಕೊಂಡು ನಾವು ಮಾತನಾಡುವುದು ಒಳ್ಳೆಯದು. ಇತ್ತೀಚೆಗೆ ಈ ಒತ್ತಡವನ್ನ ನಿಯಂತ್ರಣ ಮಾಡಲು ಹಲವಾರು ಮಾರ್ಗಗಳು ಕೂಡ ನಮ್ಮಲ್ಲಿವೆ. ಮೊದಲನೇದಾಗಿ ಧ್ಯಾನ ಮತ್ತು ಯೋಗ. ಹೌದು, ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗದ ಅಭ್ಯಾಸವು ಮನಸ್ಸನ್ನ ಶಾಂತಿಗೊಳಿಸಿ ಕೋರ್ಟಿಸೋಲ್ ಹಾರ್ಮೋನ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಮನಸ್ಸು ನಿಗ್ರಹಿಸಿದರೆ ದೇಹ ಸಹ ಸುಸ್ಥಿತಿಗೆ ಬರುತ್ತದೆ ಅಂತ ಯೋಗದಲ್ಲಿ ಹೇಳಲಾಗಿದೆ. ಎರಡನೆಯದು ಪ್ರಾಕೃತಿಕ ಸಮಯ. ಪ್ರಕೃತಿಯೊಡನೆ ಸಮಯ ಕಳೆಯುವುದು, ತೋಟದಲ್ಲಿ ನಡೆಯುವುದು, ಹಕ್ಕಿಗಳ ಶಬ್ದವನ್ನ ಕೇಳುವುದು ಇವು ಒತ್ತಡವನ್ನ ತಕ್ಷಣ ಕಡಿಮೆ ಮಾಡುತ್ತದೆ. ಮೇಲಾಗಿ ಫಿಶಿಂಗ್ ಮಾಡುವುದು ಅಂದ್ರೆ ಮೀನುಗಳನ್ನ ಹಿಡಿಯುವುದು ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ವಿಜ್ಞಾನಿಗಳು ಕೂಡ ಹೇಳುತ್ತಾರೆ. ಹೀಗೆ ಮಾಡುವುದರಿಂದ ಒತ್ತಡ ಕಡಿಮೆ ಆಗುತ್ತದೆ ಎನ್ನುವ ಒಂದು ಸಂಶೋಧನೆ ಇತ್ತೀಚೆಗೆ ಬಯಲಾಗಿದೆ. ಹೀಗಾಗಿ ನಾವು ಹೆಚ್ಚಾಗಿ ಜನರು, ಅದರಲ್ಲಿ ಆಫೀಸ್ ನಲ್ಲಿ, ಸಿಟಿಗಳಲ್ಲಿ ಕೆಲಸ ಮಾಡುವ ಜನರು ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಹೊರಗಡೆ ಹೋಗಿ, ಅದರಲ್ಲೂ ರಿಸಾರ್ಟ್ಗಳಿಗೆ ಹೋಗಿ ಶಾಂತತೆಯನ್ನ ಪಡೆದುಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ನಾವು ಬೆಂಗಳೂರು ಸುತ್ತಮುತ್ತ, ದೊಡ್ಡ ದೊಡ್ಡ ಮಹಾನಗರಗಳ ಸುತ್ತಮುತ್ತ ಇತ್ತೀಚೆಗೆ ರಿಸಾರ್ಟ್ಗಳು ಬೆಳೆಯಲು ಈ ಒತ್ತಡವೇ ಕಾರಣ ಎಂದು ಹೇಳಲಾಗುತ್ತದೆ. ಎರಡನೆಯದು ನಿಮ್ಮ ಭಾವನೆಗಳನ್ನ, ಫೀಲಿಂಗ್ಸ್ ಗಳನ್ನ ಹಂಚಿಕೊಳ್ಳುವುದು. ಹೌದು, ನಿಮ್ಮ
ಭಾವನೆಗಳನ್ನ ಸ್ನೇಹಿತರ ಜೊತೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಂಡರೆ ನಿಮ್ಮಲ್ಲಿರುವ ಒಂದು ಒತ್ತಡ ಅಥವಾ ಸ್ಟ್ರೆಸ್ ಮಾತನಾಡುವುದರಿಂದ ಮನಸ್ಸಿನ ಭಾರವು ಕೂಡ ಕಡಿಮೆ ಮಾಡುತ್ತದೆ. ಸಂಗೀತ ಮತ್ತು ನೃತ್ಯ. ಹೌದು, ಸಂಗೀತದ ಥೆರಪಿ ಒತ್ತಡ ನಿವಾರಣೆಗೆ ಅತ್ಯುತ್ತಮ ಮಾರ್ಗ ಎನ್ನಲಾಗುತ್ತದೆ. ನೀವು ನಿಮ್ಮ ಇಷ್ಟವಾದ ಹಾಡನ್ನ ಕೇಳುವುದರಿಂದ, ನೃತ್ಯ ಮಾಡುವುದರಿಂದ ಮೆದುಳಿಗೆ ಕೂಡ ಶಾಂತಿ ಮತ್ತು ವಿಶ್ರಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕನಿಷ್ಠ ಪಕ್ಷ 7 ರಿಂದ 8 ಗಂಟೆ ನಿದ್ರೆ ಅವಶ್ಯಕ. ನಿದ್ರೆ ಕೊರತೆ ಒತ್ತಡವನ್ನ ಇನ್ನೂ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಆರೋಗ್ಯಕರ ಆಹಾರ ಸೇವನೆಯೂ ಕೂಡ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಹಣ್ಣು, ತರಕಾರಿ, ಕಡಲೆ, ನೀರು ಇವು ಒತ್ತಡ ನಿಯಂತ್ರಿಸುವಂತಹ ಸಹಕಾರಿ ಆಹಾರವಾಗಿದೆ. ಕ್ಯಾಫಿನ್, ಆಲ್ಕೋಹಾಲ್ ಮತ್ತು ಅತಿಯಾದ ಸಕ್ಕರೆ ಬಳಸಿದರೆ ನಿಮ್ಮ ಆರೋಗ್ಯ ನಿಮ್ಮ ಮೇಲೆ ಇನ್ನೂ ಒತ್ತಡವನ್ನ ತರುತ್ತದೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸಂಶೋಧನೆಯ ಪ್ರಕಾರ ದಿನಕ್ಕೆ ಕೇವಲ 10 ನಿಮಿಷ ಧ್ಯಾನ ಮಾಡಿದರೆ ಕೋರ್ಟಿಸೋಲ್ ಹಾರ್ಮೋನ್ 30% ಕಡಿಮೆ ಆಗುತ್ತದೆ. ಅಮೆರಿಕದ APA ಸ್ಟ್ರೆಸ್ ಸರ್ವೆ ಪ್ರಕಾರ ಒತ್ತಡದ ಮುಖ್ಯ ಕಾರಣ ಹಣಕಾಸು ಸಮಸ್ಯೆ. ಇದು 64% ಜನರಲ್ಲಿ ನಾವು ಕಾಣಬಹುದಾಗಿದೆ. ಎರಡನೆಯದು ಕೆಲಸ. ಇದನ್ನು ನಾವು 60% ಜನರಲ್ಲಿ ಕಾಣಬಹುದಾಗಿದೆ. ಮೂರನೆಯದು ಆರೋಗ್ಯದ ಸಮಸ್ಯೆ ಮತ್ತು ಒತ್ತಡ 44% ಜನರಲ್ಲಿ ಕಾಣಬಹುದಾಗಿದೆ. ಮಾನವನ ಮೆದುಳಿನ ಅಮೆಗ್ಡಾಲಾ ಎಂಬ ಭಾಗವು ಒತ್ತಡ ಸಮಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಮೊಬೈಲ್ ಫೋನಿನ ಅತಿಯಾದ ಬಳಕೆ ಯುವ ಪೀಳಿಗೆಯಲ್ಲಿ ಹೆಚ್ಚಿನ ಒತ್ತಡಕ್ಕೆ ಪ್ರಮುಖ ಕಾರಣವಾಗಿದೆ. ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ನೀವು ಬಳಸುತ್ತಿರುವ ವಾಟ್ಸ್ಆಪ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಇವುಗಳನ್ನ ನೋಡಿ ಅಸೂಯೆಯ ಒತ್ತಡ ನಮ್ಮಲ್ಲಿ ಹೆಚ್ಚಾಗುತ್ತಿದೆ ಎಂದು ಇತ್ತೀಚೆಗೆ ಗೊತ್ತಾಗುತ್ತಿದೆ. ಯಾರೋ ಏನೋ ಮಾಡಿದ್ದಾರೆ ಎನ್ನುವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾವು ಕೂಡ ಅವರ ಹಾಗೆ ಮಾಡಬೇಕು, ಅವರ ಹಾಗೆ ಡ್ರೆಸ್ ಗಳನ್ನ ಹಾಕಿಕೊಳ್ಳಬೇಕು, ಅವರ ಹಾಗೆ ನಾವು ಗಾಡಿಗಳಲ್ಲಿ ಓಡಾಡಬೇಕು, ಅವರ ಹಾಗೆ ನಾವು ದೇಶ ವಿದೇಶವನ್ನ ಸುತ್ತಬೇಕೆನ್ನುವ ಸೋಷಿಯಲ್ ಮೀಡಿಯಾದ ಈ ಇನ್ಫ್ಲೂಯೆನ್ಸ್ ಇತ್ತೀಚೆಗೆ ಯುವ ಜನತೆಯಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತದೆ ಅಂತ ಸರ್ವೆ ಕೂಡ ಬಹಿರಂಗಪಡಿಸಿದೆ. ಸ್ನೇಹಿತರೆ, ಒತ್ತಡವು ಶತ್ರು ಆಗಬಹುದು ಅಥವಾ ಸ್ನೇಹಿತನಾಗಬಹುದು. ನಾವು ಅದನ್ನ ಹೇಗೆ ನಿಭಾಯಿಸುತ್ತೇವೆ ಎನ್ನುವುದು ಮುಖ್ಯ. ಸಮತೋಲನದ ಜೀವನ, ಧ್ಯಾನ, ಪ್ರೀತಿಯ ಸಂಬಂಧಗಳು, ನಗು ಮತ್ತು ಪ್ರಾಕೃತಿಕ ಬದುಕು ನೀವು ಒತ್ತಡವನ್ನ ದೂರವಿಡಲು ಸಹಾಯ ಮಾಡುತ್ತವೆ. ಒಂದು ವಿಷಯ ಅರಿತುಕೊಳ್ಳಿ, ಒತ್ತಡವನ್ನ ಗೆಲ್ಲುವುದು ಎಂದ್ರೆ ನಿಮ್ಮ ಮನಸ್ಸನ್ನ, ನಿಮ್ಮನ್ನ ಗೆಲ್ಲುವುದು ಎಂದರ್ಥ. ಹೀಗಾಗಿ ಒತ್ತಡದಿಂದ ದೂರವಿರಲು ಆದಷ್ಟು ನೀವು ಸ್ನೇಹಿತರ ಜೊತೆ ಒಳ್ಳೆಯ ಮಾತುಗಳನ್ನ ಆಡಿ, ಸಂಗೀತವನ್ನ ಕೇಳಿ, ಹೋಗಿ ಆರಾಮ ಶಾಂತತೆಯ ಜೀವನವನ್ನ ನಡೆಸಿದರೆ ಒತ್ತಡವು ತನ್ನಿಂತಾನೇ ಕಡಿಮೆ ಆಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗಿ ಜೀವನದಲ್ಲಿ ನೀವು ಒಳ್ಳೆಯ ಆರೋಗ್ಯವನ್ನ ಕೂಡ ಪಡೆಯಬಹುದು. ಸ್ನೇಹಿತರೆ, ಸ್ಟ್ರೆಸ್ ಅಥವಾ ಒತ್ತಡದ ಬಗ್ಗೆ ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ.